ಸಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಸುರೇಖಾ ಶೆಟ್ಟಿ ಫೋನ್ ಇನ್ ಕಾರ್ಯಕ್ರಮ ಒಟ್ಟು ಬತ್ತಿನ ದೂರು ಸಮಸ್ಯೆಲಿನ ಸೋಮಾರಡ್ದು ಪರಿಹಾರ ಮಲ್ಪರೆ ಅಧಿಕಾರಿ ವರ್ಗದಕ್ಲೆಗೂ ಸೂಚನೆ ಕೊಡ್ತುನೊಂದು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಪಂತಿರು ಶುಕ್ರವಾರ ಮಹಾನಗರ ಪಾಲಿಕೆಡು ಫೋನ್ ಇನ್ ಕಾರ್ಯಕ್ರಮ ಒಡ್ದು ಬೊಕ್ಕ ಆರ್ಪಾತಿರಿಯರು ಕುಡ್ಲಾ ಮಹಾನಗರ ಪಾಲಿಕೆ ಸುತ್ತದ ಜನಕುಲಿನ ಸಮಸ್ಯೆಲೆನ ಪಿಂದದು ಪರಿಹಾರ ಮಲ್ಪುನ ಲೆಕ್ಕಡು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಮಹಾನಗರ ಪಾಲಿಕೆಡು ಫೋನ್ ಇನ್ ಕಾರ್ಯಕ್ರಮ ನಡಪಾಂದುಲ್ಲೆರು ಶುಕ್ರವಾರದ ಕಾರ್ಯಕ್ರಮಟು 26 ಜನತ ದೂರುಲೆನೆ ದೆತ್ತೊಂಡೆರು ಕಜವು ಬೊರ್ಚಾಂದಿನ ಮಾತ ಬೂರ್ದುಪ್ಪುನ ನಿರ್ಮಲಗು ಗುಮನ ಕೊರೆಂದೆ ಉಪ್ಪುನವು ಮಾರ್ಗದ ಬರಿತ ಜನ ನಡತೊಂದು ಪೋಪುನ ಸಾಧ್ಯತೆ ಗಾಡಿಲೇನು ಉಂತಾವನ ಇಂಚ ಪಾಕ ಸಮಸ್ಯೆಲೆನು ಫೋನ್ ಮಲ್ತದ ನಕಲು ದುಂಬುದಿಯರು ಸುರತ್ಕಲ್ ಕಾನ ಕೈತಲ್ ಇಲ್ಲು ಕಟ್ಟಣ ಇಲ್ಲು ಅಡಿಜಾಗ ಉಪ್ಪು ನಕಲು ಗ್ಯಾಸ್ ಟ್ಯಾಂಕರ್ ಉಂತಾವನೆಕ್ ಸಾರ್ವಜನಿಕರು ಇರೋದ ತೋಜಾಯರು ಚೇಂಬರ್ಡ್ ಚೇಂಬರ್ಗ್ ಪೋಪುನ ಡ್ರೈನೇಜ್ ನೀರು ಪೀರ ಬರುಂದುಂಡು ಮಾಲೆಮಾರ್ ಜಂಕ್ಷನ್ ಮೆಡಿಕಲ್ ಕೈತಲು ಮಣ್ಣುಂಡು ಲ್ಯಾಂಡ್ಲಿಂಗ್ ಮಾರ್ಗ ಸರಿ ಇಜ್ಜಿಂದು ದುರುಬತ್ತುಂಡು ಸಾದಿ ಬರಿ ಬೇರೆ ದಕ್ಲೆನು ಲಕ್ಕಯರೆ ಟೈಗರ್ ಕಾರ್ಯಾಚರಣೆ ಪಿರ ಸುರು ಮಲ್ಪರೆ ಬೇಡಿಕೆಲ್ಲ ದುಂಬುದೀತೆರು ಫೋನ್ ಇನ್ ಕಾರ್ಯಕ್ರಮಟ್ಟು ಬತ್ತನ ದೂರುಲೆನು ಸೋಮಾರಡ್ದು ಪರಿಹಾರ ಮಲ್ಪರೆ ಅಧಿಕಾರಿ ವರ್ಗದಕ್ಲೆಗೂ ಸೂಚನೆ ಕೊಡ್ತುಂಡು ಸಾದಿ ಬೀದಿ ನಾಯಿಲಿನ ಉಪದ್ರದ ಬಗೆಟ್ಟು ಅನಿಮಲ್ ಕೇರ್ ದಕ್ಲೆಡ ಪಾತಿರ್ದು ಸಮಸ್ಯೆಗೆ ಪರಿಹಾರ ನಾಡುವಂದ್ ಮೇಯರ್ ಸುಧೀರ್ ಶೆಟ್ಟಿ ಕಾರ್ಯಕ್ರಮದ್ದು ಬೊಕ್ಕ ಪಾತಿರ್ದು ಬಂಡೇರು ಹಲೋ ಹಲೋ ನಮಸ್ಕಾರ ಸರ್. ನಮಸ್ತೆ ಸರ್, ಬಲ್ಮಠ ಸರ್ಕಲಿಂದ ಬಲ್ಮಠ ಬಸ್ ಸ್ಟಾಪ್ ನಮ್ಮ ಫುಟ್ಪಾತ್ ಕಾಣೆ ಆಗಿಲ್ಲ ಸರ್. ಹಾಂ, ಅವ್ರದ್ದು ಜಲಸೀರಿದ್ದು ಒಂದು ಕಾಮಗಾರಿಯಿಂದಾಗಿ ಫುಟ್ಪಾತ್ ಎಲ್ಲ ಹೋಗಿದೆ ಅಲ್ವಾ? ಫುಟ್ಪಾತ್ ಎಲ್ಲ ಹೋಗಿದ್ದಲ್ಲ, ಫುಟ್ಪಾತೇ ಇಲ್ಲ ಅಲ್ಲಿ. ಫುಟ್ಪಾತ್ ರೋಡಿಗೆ ಲೆವೆಲ್ ಉಂಟು, ಅಲ್ಲಿ ವೆಹಿಕಲ್ ಅಪೋಸಿಟ್ ಬರ್ತದೆ, ಜನರಿಗೆ ಫುಟ್ಪಾತ್ ಇಲ್ಲದಾಗೆ ಆಗಿದ್ದಲ್ಲ ಅಲ್ಲಿ. ಮಾಡಿಸ್ತೇವೆ ಸರ್. ಅಂದರೆ ರಿಸ್ಟೋರೇಷನ್ ಅವರೇ ಮಾಡಬೇಕು, ಜಲಸಿರಿ ಅವರೇ. ಅವ್ರ ಹತ್ರ ಅಲ್ಲ, ಅದು ಹೈಟ್ ಇಲ್ಲಲ್ಲ ಸರ್, ಅದು ಫುಟ್ಪಾತಿಗೆ ಅದು ಮಾಡಿ ಕೊಡ್ತೇವೆ ನಾವು ಸರ್. ಅಲ್ಲಿ ಕಣ್ಣೂರ್ ಹತ್ರ ಕಮಲಕೋಡಿಯಲ್ಲಿ ವೋಕ್ಸ್ ವ್ಯಾಗನ್ ಶೋರೂಮ್ ಉಂಟಲ್ಲ ಸರ್, ಅದ್ರ ಪಕ್ಕದ ಖಾಲಿ ಜಾಗ ಆಗಿ ನೀರ್ ನಿಂತಿದೆ ಸರ್. ಅಲ್ಲಿ ಫುಲ್ ಸ್ಮೆಲ್ ಬರ್ತದೆ ಮತ್ತು ಡ್ರೈನೇಜ್ ಸಿಸ್ಟಮ್ ಇಲ್ಲದೆ ನೀರು ಮೋಸ್ಟ್ಲಿ ಅಲ್ಲಿಗೆ ಬಿಡ್ತಾರೆ ಕಾಣ್ತದೆ. ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದ್ರೆ ಒಳ್ಳೆಯದು ಸರ್. ಅದೇ ಒಂದು ಖಾಲಿ ಜಾಗ, ಅದು ಇದು ಡಿಸ್ಪ್ಯೂಟಲ್ಲಿದೆ, ಕೋರ್ಟಲ್ಲಿದೆ ಆ ಜಾಗ. ಹಾಗಾಗಿ ಕೋರ್ಟು ಸ್ಟೇ ಕೊಟ್ಟು, ನನಗೆ ಗೊತ್ತಿದೆ ಆ ಜಾಗದ್ದು, ಅಂದರೆ ಕೋರ್ಟು ಸ್ಟೇ ಕೊಟ್ಟು ಯಥಾಸ್ಥಿತಿಯನ್ನು ಕಾಪಾಡಬೇಕೆಂಬುದಾಗಿ ಹೇಳಿದೆ. ಹಾಗಾಗಿ ಅವರು ಎರಡು ಪಾರ್ಟಿಯವರು ಕೂಡ ಅದನ್ನು ಡೆವಲಪ್ ಮಾಡಲಿಕ್ಕೆ ಹೋಗಲಿಲ್ಲ. ಅಲ್ಲಿ ಎಲ್ಲ ನೀರು ನಿಂತೆಲ್ಲ ಸಮಸ್ಯೆ ಆಗಿದೆ. ಸರಿ, ತಾವು ಹೇಳುವಂಥದ್ದು. ಹೌದು ಸರ್. ಅಲ್ಲಿ ಒಳಗೆ ಆ ರೋಡಿಗೆ ಹೋಗುವಾಗಲೇ ಸ್ಮೆಲ್ ಬರ್ತದೆ ತುಂಬಾ. ಸರಿ. ಮಂಗಳೂರನ್ನು ಚೆಕ್ ಮಾಡಿಸ್ಬೇಕು. ಈಗ ಮತ್ತೆ ಮಾಸ್ಕ ಸೋಡದಾಗೆ ಎಲ್ಲ ಕಡೆ ಇದೇ ಸಮಸ್ಯೆ. ಯಾಕಂದ್ರೆ ಜನ ಸಾಯ್ತಾ ಇದ್ದಾರೆ ರೋಡ್ ಸೈಡ್ ಫಾಸ್ಟ್ ಫುಡ್ನವರು. ದಯವಿಟ್ಟು ಎಲ್ಲರಿಗೂ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅವರಿಗೆ ಒಂದು ಡಿಸ್ಪೋಸಬಲ್ ಪ್ಲೇಟ್ ಮತ್ತು ಡಿಸ್ಪೋಸಬಲ್ ಕಪ್ಪಿಗೆ ಮಾತ್ರ ಅವಕಾಶ ಕೊಡ್ಬೇಕಂತೇಳಿ ನಿಮ್ಮ ಹತ್ರ ಒಂದು ಮನವಿ. ಇವತ್ತಿನ ಈ ಒಂದು ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಮಗೆ ಸುಮಾರು 26 ಕಂಪ್ಲೇಂಟ್ ಬಂದಿತ್ತು. ಎಲ್ಲವೂ ಕೂಡ ಕುಡಿಯುವ ನೀರಿನ ಸಮಸ್ಯೆಯ ವಿಚಾರ ಇರ್ಬೋದು, ಹಾಗೆ ಡ್ರೈನೇಜಿನ ಸಮಸ್ಯೆ ಇರ್ಬೋದು, ಫುಟ್ಪಾತಿನ ಸಮಸ್ಯೆ ಇರ್ಬೋದು, ಹಾಗೆಯೇ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಏನೋ ಸಮಸ್ಯೆ ಇರ್ಬೋದು. ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ಬಂದಿದೆ. ಹಾಗಾಗಿ ವಿಶೇಷವಾಗಿ ಇವತ್ತಿನ ಈ ಒಂದು ಫೋನ್ ಇನ್ ಕಾರ್ಯಕ್ರಮದಲ್ಲಿ ದಯಾನಂದ್ ಕಾಮತ್ರವರು ಹೋಟೆಲ್ ತ್ಯಾಜ್ಯ ನೀರು ಬಿಡುವಂತಹ ಸಮಸ್ಯೆಯ ಬಗ್ಗೆ ಹೇಳಿದ್ದಾರೆ ಸುರತ್ಕಲ್ ಭಾಗದಲ್ಲಿ. ಹಾಗೆಯೇ ಲೀನಾ ಪಿಂಟೋರವರು ಸ್ವಚ್ಛತೆಯ ಬಗ್ಗೆ ಹೇಳಿದ್ದಾರೆ. ಹಾಗೆ ನಮ್ಮ ವಾರ್ಡ್ ನಂಬರ್ 24ರಲ್ಲಿ ಸುನಂದಕ್ಕನವರು ಅಲ್ಲಿ ರಸ್ತೆಗೆ ಹಂಪ್ಸ್ ಆಗಬೇಕೆಂಬುದಾಗಿ ಕೂಡ ಹೇಳಿದ್ದಾರೆ. ಮತ್ತು ಒಳ ರಸ್ತೆಯ ಏನೋ ಕಾಮಗಾರಿಯ ಅಭಿವೃದ್ಧಿ ಕೂಡ ಆಗಬೇಕೆಂಬುದಾಗಿ ಹೇಳಿದ್ದಾರೆ. ಮತ್ತು KSRTC ಎದುರುಗಡೆ ಫುಟ್ಪಾತಿನ ಸಮಸ್ಯೆಯ ಬಗ್ಗೆ ಕೂಡ ಹೇಳಿದ್ದಾರೆ. ಈ ಎಲ್ಲ ಸಮಸ್ಯೆಯನ್ನು ತಕ್ಷಣ ಸೋಮವಾರದಿಂದ ಏನೆಲ್ಲ ನಮಗೆ ಈ ಫೋನಿನಲ್ಲಿ ಕಂಪ್ಲೇಂಟ್ ಬಂದಿದೆ ಅದನ್ನೆಲ್ಲ ಅಟೆಂಡ್ ಮಾಡುವಂತಹ ಕೆಲಸವನ್ನು ನಾವು ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ನಮ್ಮ ಅಧಿಕಾರಿ ವರ್ಗದವರೆಲ್ಲ ಮಾಡ್ತಾರೆ. ಎಲ್ಲರಿಗೂ ಕೂಡ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಅದರಲ್ಲಿ ಇನ್ನು ವಿಶೇಷವಾಗಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬೀದಿ ನಾಯಿಯ ಕೂಡ ಸಮಸ್ಯೆ ಬಹಳಷ್ಟು ಹೆಚ್ಚಾಗ್ತಾ ಇದೆ. ಅದಕ್ಕೆ ಎನಿಮಲ್ ಕೇರ್ನವರಿಗೆ ನಾವು ತಕ್ಷಣ ಅವರಿಗೆ ಫೋನ್ ಮಾಡಿ ಅವರನ್ನು ಕರೆಸಿ ಈ ಸಮಸ್ಯೆಗೆ ಕೂಡ ಶಾಶ್ವತವಾದಂಥ ಪರಿಹಾರ, ಅಂದರೆ
ಸಂತಾನಹರಣ ಕ್ರಿಯೆಯನ್ನು ಕೂಡ ಎಲ್ಲ ಈ ಬೀದಿ ನಾಯಿಯನ್ನು ಎಲ್ಲ ಕೊಂಡೋಗಿ ಶಕ್ತಿನಗರದಲ್ಲಿ ಮಾಡುವಂಥ ನಿಟ್ಟಿನಲ್ಲಿ ಅದಕ್ಕೆ ಕೂಡ ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ಎನಿಮಲ್ ಕೇರ್ನ ಮುಖಾಂತರ ಈ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಪಿಲಿಯೇಸದ ಕೂಟದಕ್ಲಿನ ವೈಯಕ್ತಿಕ ವಿಚಾರಕ್ಕೂ ಸಂಬಂಧ ಓದಂಟಾದು ಲಡಾಯಿ ನಡೆತದು ಮೂವರಿಗೆ ಬಿಸತ್ತಿಡು ಕೊತ್ತುನ ಸಂಗತಿ ಬಂಟ್ವಾಳ ತಾಲೂಕುದ ಮೇಲ್ಕಾರ್ಡ್ ನಡೆತದು. ಬೋಲಂಗಡಿದ ದೇವದಾಸ್ ಸಂದೀಪ್ ಬೊಕ್ಕ ಶಂಕರ್ ಪನ್ಪುನಕ್ಲೆಗ್ ಪೆಟ್ಟಾದ ಆಸ್ಪತ್ರೆ ಸೇರ್ತಾರೆ. ಪಿಲಿಯೇಸದ ಕೂಟದಕ್ಲಿನ ವಿಚಾರಡು ಓದಂಟ ಆದು ಲಡಾಯಿ ನಡೆತದು ಮೂವರಿಗೆ ಬಿಸತ್ತಿಡು ಕೊತ್ತುನ ಸಂಗತಿ ಬಂಟ್ವಾಳ ತಾಲೂಕುದ ಮೇಲ್ಕಾರ್ಡ್ ನಡೆತದು. ಭಾರಿ ಒಯ್ತಪತ್ತಾದು ಮೂವರಿಗೂ ಬಿಸತ್ತಿದ ಪೆಟ್ಟಾತಂಡು. ಪಿಲಿಯೇಸದ ಕೂಟದಕ್ಲಿನ ವೈಯಕ್ತಿಕ ವಿಚಾರಗೂ ಸಂಬಂಧ ಲಡಾಯಿ ನಡೆತದನೆಂದು ಅಂದಾಜು ಮಲ್ತದಂಡು. ಮೇಲ್ಕಾರ್ಡ್ ರೆಡ್ ಕೂಟೋಲಿನ ನಡುಟು ಕೆಲವು ದಿನಡು ತುಂಬು ಲಡಾಯಿ ಆದಿತ್ತದು. ಗುರುವಾರ ಕೂಟೋಲಿನ ನಡುಟು ಲಡಾಯಿ ದುಂಬರಿದು ಮೂಜಿ ಜನತ ಮಿತ್ತು ಬೊಕ್ಕೊಂಜಿ ಕೂಟದ ಸದಸ್ಯರೆಡ್ದು ಚೂರಿದ ಪೆಟ್ಟಾತಂಡು. ಮೂವರಿಗೂ ಪೆಟ್ಟಾದು ಕುಡ್ಡದ ಖಾಸಗಿ ಆಸ್ಪತ್ರೆಯಲ್ಲಿ ಸೇರ್ತೆರು. ಬೋಲಂಗಡಿದ ದೇವದಾಸ್ ಸಂದೀಪ್ ಶಂಕರ್ ಪೆಟ್ಟಾಯನಕಲು ಆದುಲ್ಲೆರು. ಶೋಧನ್ ಯತೀಶ್ ಚೇತನ್ ಪ್ರಸನ್ನ ಪ್ರದೀಪ್ ಬೊಕ್ಕ ಪ್ರಕಾಶ್ ಮುಕುಲೆನ ಕೂಟ ಪೆಟ್ಟು ಪಾಡ್ತನೆಂದು ಎನ್ನಿದರು. ಬುಧವಾರ ರಾತ್ರಿ ಪಾಣೀರು ಶಾರದೋತ್ಸವ ಮೆರವಣಿಗೆದ ಪೊರ್ತುಡು ಗಲಾಟೆ ಆತಂಡು. ಕೆಲ ವರ್ಷ ದುಂಬು ಒಟ್ಟುಗು ಪಿಲಿಯಸ ಪಾಡೊಂದೆತ್ತಿನ ಕೂಟ ಒವ್ವ ವಿಚಾರಗೂ ಬೇತೆ ಬೇತೆ ಆದು ಇತರಡ್ಡು ಕೂಟ ಆದು ಏಸ ಪಾಡೊಂದುಲ್ಲೆರು. ಒಂದು ವಿಚಾರಗೂ ಸಂಬಂಧ ಶಾರದಾ ಮೆರವಣಿಗೆದ ಪೊರ್ತು ಗಲಾಟೆ ನಡೆತಿದ್ದಿದ್ದು ಒಂಜಿ ಕೂಟದಕ್ಲು ಬ್ಯಾನರ್ ದೆತ್ತೊಂದುಪ್ಪುನಗ ಚೂರಿದ ಪೆಟ್ಟು ಬುಡ್ತುಂಡು. ಬಂಟ್ವಾಳ ನಗರ ಪೊಲೀಸ್ ತನಿಖೆ ನಡೆಪಾಂದುಲ್ಲೆರು. ಪಾಕಜನತ ಬದುಕಡು ಪೊಸ ಬುಲ್ಪು ಮೊಡಾಯಿನ ಶಿವರಾಮ್ ಭಂಡಾರಿ ಧರ್ಮಸ್ಥಳೊಡ್ಲ ಅರಿನ ಸೇವೆ ನಡಪ ಒಂದು ಬೈದರೆಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಪಂತೆರು. ದೇರ್ಲಕಟ್ಟೆದ ಪ್ಲಾಮಾ ಕಟ್ಫನಡು ಬೊಂಬಾಯಿದ ಶಿವಾ ಸೆಲೂನ್ ಸಂಸ್ಥೆಯನ್ನು ಉದಿಪನ ಮಲ್ತದು ಆರ್ಪಾತೇರಿಯರು. ತರೆಕುಜಲು ವಿನ್ಯಾಸುಡು ಬಾಲಿವುಡ್ ವಲಯಡು ಪುದರ್ಪೋಯಿನ ಬೊಂಬಾಯಿದ ಶಿಫಾ ಸೆಲೂನ್ ಕುಡ್ಲದ ದೇರ್ಲಕಟ್ಟೆಗೆ ಪಜ್ಜದಿತ್ತಂಡು. ಬಾಲಿವುಡ್ದ ಕೇಶ ವಿನ್ಯಾಸಕಿರು ಡಾಕ್ಟರ್ ಶಿವರಾಮ್ ಭಂಡಾರಿಯರನ ಶಿವಾ ಸಿಗ್ನೇಚರ್ ಫ್ಯಾಮಿಲಿ ಸೆಲೂನ್ ಬೊಕ್ಕ ಶಿವಾಸ್ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪ್ರೊಫೆಷನಲ್ ಇನೋವೇಷನ್ ದೇರ್ಲಕಟ್ಟೆಡು ಉದಿಪನಾಂಡು. ಗುಲಾಬಿ ಕೃಷ್ಣ ಭಂಡಾರಿ ಚಾರಿಟೇಬಲ್ ಟ್ರಸ್ಟ್ ದ ನಿಲೆಟ್ ದೇರ್ಲಕಟ್ಟೆದ ಪ್ಲಾಮಾ ಕಟ್ ಫನಡು ಸುರು ಆಯ್ನ ಸಂಸ್ಥೆನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಉದಿಪನ ಮಲ್ತಿರು. ಪಾಕ ಜನತ ಬದುಕಡು ಪೊಸ ಬುಲ್ಪು ಮೋಡಾಯಿನ ಶಿವರಾಮ್ ಭಂಡಾರಿ ಧರ್ಮಸ್ಥಳೊಡ್ಲ ಅರಿನ ಸೇವೆ ನಡಪ ಒಂದು ಬೈದಿರು. ರೋಡ್ಸೆಡ್ಲ ಸೇವೆ ಕೊರ್ದು ಯುವ ಸಮುದಾಯಕ್ಕೂ ಬದುಕದ ಸಾಧಿ ಮಲ್ತು ಕೊರ್ನಾರೆಂದು ಪುಗರಿಯರು. ತುಳು ಸಿನಿಮಾ ಬೊಕ್ಕ ನಾಟಕ ರಂಗದ ಮಲ್ಲ ಕಲಾವಿದರು ಅರವಿಂದ ಬೋಳಾರ ಪಾತೆರ್ತು ಬೊಂಬಾಯಿಡು ಶಿವಾಸ್ನ ತೂಯಿನ ಅನುಭವ ಉಂಡು. ಅವು ಸೆಲೂನತ್ತು ಅವೊಂಜಿ ಮ್ಯೂಸಿಯಂ. ಶಿವರಾಮ್ ಭಂಡ್ಯಾರೇರ್ನ ಕೆಲಸ ಬೊಕ್ಕ ಕೈ ಚಾತುರ್ಪುಡದವರ ಬಾಲಿವುಡ್ ಕಲಾವಿದರು ರಾಜಕೀಯದಕ್ಲು ಕ್ರಿಕೆಟ್ ಗೊಬ್ಬುದಕ್ಲು ಅರಿನ ಸೆಲೂನ್ಗೂ ಬರ್ಪುನಂಚ ಆತನೆಂದು ಪಂಡೆರು. ಕುಡ್ಲ ವಿಶ್ವವಿದ್ಯಾನಿಲಯದ ಈದುಂಬುದ ಒತ್ತು ಕುಲಪತಿ ಪ್ರೊಫೆಸರ್ ಪಿಎಸ್ ಎಡಪಡಿತಾಯರು, ಬಾಲಿವುಡ್ ನಟೆ ನಿರ್ಮಾಪಕರು ಡಾಕ್ಟರ್ ಮಧುರ್ ಭಂಡಾರ್ಕರ್, ಬೇವಾಂಡಿ ಜಿಲ್ಲಾ ಬಿಜೆಪಿ ಗುರುಕಾರ್ಯರು ಸಂತೋಷ್ ಎಂ ಶೆಟ್ಟಿ, ಬಾಲಿವುಡ್ ನಟಿ ಪ್ರಾಚಿ ತೆಹ್ಲಾನ್, ವಿಶ್ವ ಮಹಾಮಂಡಲ ಭಂಡಾರಿ ಫೌಂಡೇಶನ್ ಗುರುಕಾರ್ಯರು ಕಡಂದಲೆ ಸುರೇಶ್ ಭಂಡಾರಿ ಎಡ್ಡೆಪ್ಪು ಬೈಕಿರು. ಮಧುರ್ ಭಂಡಾರ್ಕರ್ ಶಿವ ಸಿಗ್ನೇಚರ್ ಫ್ಯಾಮಿಲಿ ಸೆಲೂನ್ ಉದಿಪನ ಮಲ್ತಿರು. ನಟಿ ಪ್ರಾಚಿ ತೆಹ್ಲಾನ್ ಶಿವಾಸ್ ವಿಮೆನ್ ಎಕ್ಸ್ಕ್ಲೂಸಿವ್ ಸೆಲೂನ್ ಉದಿಪನ ಮಲ್ತಿರು. ಲ್ಯಾಬ್ನು ಎಡಪಡಿತಾಯಿರು ಉದಿಪನ ಮಲ್ತಿರು. ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದ ದುಂಬದ ಸೆನೆಟ್ ಸದಸ್ಯರು ಡಾಕ್ಟರ್ ಯುಟಿ ಇಫ್ತಿಕರ್ ಅಲಿ, ಶಿವಾಸ್ ಹೇರ್ ಡಿಸೈನರ್ಸ್ ಪ್ರೈವೇಟ್ ಲಿಮಿಟೆಡ್ ಮುಖ್ಯಸ್ಥರು ಡಾಕ್ಟರ್ ಶಿವರಾಮ್ ಕೆ ಭಂಡಾರಿ, ಸಿಇಒ ಡಾಕ್ಟರ್ ವಿನೋದ್ ಚಾಪ್ರಾ, ಗುಲಾಬಿ ಕೃಷ್ಣ ಭಂಡಾರಿ ಚಾರಿಟೇಬಲ್ ಟ್ರಸ್ಟ್ದ ಅನುಶ್ರೀ ಎಸ್ ಭಂಡಾರಿ, ಶ್ವೇತಾ ಆರ್ ಭಂಡಾರಿ, ರೋಹಿಲ್ ಭಂಡಾರಿ, ಉಳ್ಳಾಲ ದರ್ಗಾ ಸಮಿತಿ ಗುರುಕಾರ್ಯರು ಬಿಜೆ ಹನೀಫ್, ಆರಾಧ್ಯ ಭಂಡಾರಿ, ಕಾಲೇಜ್ ಪ್ರಿನ್ಸಿಪಾಲ್ ರೋವಿನಾ, ರುಟ್ಸೆಟ್ ಮ್ಯಾನೇಜರ್ ಎಸ್ ಸೋನ್ಸ್, ರುಟ್ಸೆಫ್ ಮುಖ್ಯಸ್ಥರು ಗಿರಿಧರ್ ಕಲ್ಲಾಪು, ಪ್ಲಾಮಾನೆಸ್ಟ್ ಅಪಾರ್ಟ್ಮೆಂಟ್ ಓನರ್ಸ್ ಅಸೋಸಿಯೇಷನ್ ಗುರುಕಾರ್ಯರು ಮೊಹಮ್ಮದ್ ಸಲೀಂ, ನಿಟ್ಟೆ ವಿಶ್ವವಿದ್ಯಾನಿಲಯ ಆಡಳಿತ ವಿಭಾಗದ ಒತ್ತು ಗುರುಕಾರ್ಯರು ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ, ಮಲ್ಲಿಕಟ್ಟೆ ನ್ಯೂರೋ ಸೆಂಟರ್ ಆಡಳಿತ ನಿರ್ದೇಶಕರು ಡಾಕ್ಟರ್ ಶಂಕರ್, ಮಹಾರಾಷ್ಟ್ರ ಕನ್ನಡಿಗ ಪತ್ರಕರ್ತೆಯರ ಸಂಘದ ಗುರುಕಾರ್ಯರು ರೋನ್ಸ್ ಬಂಟ್ವಾಳ್ ಪಾಲ್ದೆತೊಂಡೆ. ಬಹಳ ಮುಖ್ಯವಾಗಿ ಅವರಿಂದ ಎಷ್ಟೋ ಜನರ ಜೀವನದಲ್ಲಿ ಹೊಸ ಬೆಳಕು ಮೂಡಿದೆ. ಅವರು ನಮ್ಮ ಧರ್ಮಸ್ಥಳ ಕ್ಷೇತ್ರದಲ್ಲಿ ಬಂದು ಸೇವೆ ಮಾಡ್ತಾ ಇದ್ದಾರೆ. ಅಲ್ಲದೆ ರೂಡ್ಸೆಟ್ ಅನ್ನುವಂಥ ಸ್ವಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಅವರು ಬಹಳ ವಿಶೇಷವಾಗಿ ಕೇಂದ್ರದಲ್ಲಿ ತರಬೇತಿಯನ್ನು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಹಳ್ಳಿಗಳಲ್ಲಿ ಕೂಡ ಇವತ್ತು ಅನೇಕ ರೀತಿಯ ಸಲೂನ್ ಮತ್ತು ಬ್ಯೂಟಿ ಪಾರ್ಲರ್ಗಳು ಪ್ರಾರಂಭ ಆಗಿದೆ. ಅವರು ವಿಶೇಷವಾಗಿ
ಬೊಂಬಾಯಿಯಿಂದ ಬರ್ತಾರೆ ಅಂತ ಅಂದಾಗ ಭಾಳ ಆಶ್ಚರ್ಯವಾಗಿದೆ. ಇವರು ಬರ್ತಾರೆ ಬೊಂಬಾಯಿಯಿಂದ, ಉಜಿರೆಗೆ ಬರ್ತಾರಾ, ಬಂದು ಅಲ್ಲಿ ಇನ್ಸ್ಟಿಟ್ಯೂಟ್ ಮಾಡ್ತಾರಾ ಅಂಥೇಳಿ ಭಾಳ ಆಶ್ಚರ್ಯವಾಗಿತ್ತು. ಆದರೆ ಅವರು ಬಂದಾಗ ಭಾಳ ಸರಳವಾಗಿ 3 ದಿವಸ ಅವರು ಮತ್ತು ಭಂಡಾರ್ಕರ್ ಅವರು 3 ದಿವಸ ನಮ್ಮ ಜೊತೆಗೆ ಅಲ್ಲಿ ನಿಂತು ಭಾಳ ವಿಶೇಷವಾಗಿ ಅಲ್ಲಿ ತರಬೇತಿಯನ್ನು ವ್ಯವಸ್ಥೆ ಮಾಡಿ ಅನೇಕ ಮಂದಿಗೆ ಜೀವನಕ್ಕೆ ಬೆಳಕಾಗಿದ್ದಾರೆ. ನಾನು ಕೂಡ ಇವತ್ತು ಈ ಡಿಪ್ಲೊಮಾ ಕೋರ್ಸ್ ಇದನ್ನು ಪ್ರಾರಂಭ ಉದ್ಘಾಟನೆ ಭಾಳ ಸಂತೋಷದಿಂದ ಮಾಡಿದ್ದೇನೆ. ಯಾಕೆಂದರೆ ಈ ಉದ್ಯೋಗದಲ್ಲಿ ಡಿಪ್ಲೊಮಾ ಕೋರ್ಸ್ ಮಾಡಿ ಅನೇಕ ಮಂದಿ ಹೊಸ ಬದುಕನ್ನು ಕಂಡುಕೊಂಡಿದ್ದಾರೆ ಮತ್ತು ಶ್ರೇಷ್ಠವಾಗಿ ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ. ನಾನು ಮಂಗಳೂರು ದೇರಳಕಟ್ಟೆಯಲ್ಲಿ ನಮ್ಮ ಶಿವಾಜ್ ಸಿಗ್ನೇಚರ್ ಫ್ಯಾಮಿಲಿ ಸಲೂನನ್ನು ಓಪನ್ ಮಾಡಿದ್ದೇನೆ. ಮತ್ತು ಓನ್ಲಿ ಲೇಡೀಸ್ ಸೆಕ್ಷನ್ ಸಹ ಸಪ್ರೇಟಾಗಿ ಉಂಟು. ಮತ್ತು ನಾವು ಶಿವಾಜ್ ಇನ್ಸ್ಟಿಟ್ಯೂಟ್, ಶಿವಾಜ್ ಕಾಲೇಜ್ ಸಹ ನಾವು ಮಾಡಿದ್ದೇವೆ. ಇದು ಮಂಗಳೂರು ಯೂನಿವರ್ಸಿಟಿಯಿಂದ ಅಪ್ಲಿಕೇಶನ್ ಇದಕ್ಕೆ ಸಿಕ್ಕಿದೆ. ಮತ್ತು ನಮ್ಮದು ಸಹ ಶಿವಾಜ್ ಅಕಾಡೆಮಿ ಅಂದರೆ ನಾವು ಸಹ ಪ್ರೈವೇಟಾಗಿ ಸಹ ಕಲಿಸ್ತೇವೆ. ಇದರಲ್ಲಿ ಅಂದರೆ ಮಂಗಳೂರು ಯೂನಿವರ್ಸಿಟಿಯಿಂದ ಕಲಿಬೇಕಾದರೆ 12th ಸ್ಟ್ಯಾಂಡರ್ಡ್ ಕಂಪಲ್ಸರಿ ಬೇಕು. ಮತ್ತು ನಮ್ಮಲ್ಲಿ ಹಾಗೇನು ಇದಿಲ್ಲ, ಶಿವಾಜದಲ್ಲಿ ಇಲ್ಲ. ಆದರೂ ಎಲ್ಲರೂ ಎಜುಕೇಷನ್ ಮಾಡಿ ಇದನ್ನು ಮಾಡಿದರೆ ತುಂಬ ಒಳ್ಳೆಯದು ಅಂತೇಳಿ ನಾನು ಎಲ್ಲರಿಗೂ ಒಂದು ಕಿವಿ ಮಾತು ಹೇಳ್ತೇನೆ. ಅಂದರೆ ಈ ಇಂಡಸ್ಟ್ರಿ ದಿನದಿಂದ ದಿನಕ್ಕೆ ಬೆಳೀತಾ ಉಂಟು. ಎಲ್ಲರೂ ಕಲಿತು ಅಟ್ಲೀಸ್ಟ್ 12th ಸ್ಟ್ಯಾಂಡರ್ಡ್ ಕಲಿತು ಮತ್ತು ಇದನ್ನು ನೀವು ಮಾಡಿದರೆ ತುಂಬ ಒಳ್ಳೆಯದು ಅಂತ ನಾನು ನಿಮಗೆ ಭಾವಿಸ್ತಾ ಇದ್ದೇನೆ. Shiva, a person who started with one saloon and today 23 saloons are there, and today here also is a big saloon. So it's a proud moment for everybody over here, and I love the way he works very hard, the way he goes with the things, innovative idea, different idea, be it cricketers, film industry people, politician, everybody, he's there for them. Shiva is favorite for everybody in Mumbai, and I think it's a great achievement for him, coming from a very humble backdrop, and a long struggle he has done, and making it so big itself in Mumbai and today in Mangaluru and Karnataka. Shiva, proud moment for everybody. ಈ ಶುಭ ಗಳಿಗೆಡೆ ಉಳ್ಕೊಂಡಿ ಸೆಲೂನ್ದ ಶಿವ ಎಸ್ ಕಾಲೇಜ್ ಪಂಡ ಸೆಲೂನು ಬಂದು ನೇಡ್ತಂದು ಕಾಲೇಜ್ ಇಂದ ಪಂಡ ನೆಕ್ ನಿಜವಾದ ಬಾಲಿವುಡ್ ಆಕ್ಟರ್ ನಾಗ ನಿಜವಾದ ಬರಡು ಶಿವರಾಮ್ ಭಂಡಾರ್ಲಿನ ಯಾನ್ ಬಾಂಬೆಡೆ ಅನ್ನ ಸೆಲೂನ್ ತೂತಿನೆ ಅವು ಸೆಲೂನ್ ಹತ್ತೆ ಒಂದು ಮ್ಯೂಸಿಯಂ ಇರ್ತಿದೆ ಅಲ್ಪ ಏತ್ ದುಂಬುದ ಪರ ಐಟಮ್ ಮತ ಸೆಲೂನ್ ಡುಪ್ಪುನಂಚಿನ ಐಟಮ್ ಏತ್ ಉಂಡು ಯಾನೆನ್ನ ಕಣ್ಣಾರೆ ತೂತೆ ಮೊಕಾರ್ನ ವರ್ಕ್ ಅವತ್ತಂದೆ ಎನ್ನ ತರಕ್ಕೆಲ್ಲ ಕೈ ಬಾಡ್ತೀರ ಆಕೆರತ್ತೆ ಪೂಜಾರಿ ಕಟ್ಟಿಂಗ್. ಕುಡ್ಲ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ರಿನ ಪುದರ್ಡ್ ಸೈಬರ್ ಕಳ್ವೇರು ಕಾಸಿಗೆ ಬೇಡಿಕೆ ದುಂಬುದಿದ್ದು ದುಡ್ಡು ಮಲ್ಪರ ಬಿದ್ದಾಡ್ನ ವಿಚಾರ ಗೊತ್ತಾತಂಡು. ಸೈಬರ್ ಕಳ್ವೇರನ್ನು ಪತ್ತೆರೆ ಪೊಲೀಸರು ಬಲೆ ಬೀಚಿದರು. ಸೈಬರ್ ಕಳ್ವೇರು ಪಾಪದಕ್ಲಿಗ್ ಕಾಸು ಮಂಗೆ ಮಲ್ಪ ನಡತೊಂದೇ ಉಂಡು. ಐತ ಇಡೆಟ್ ಇತ್ತ ಪೊಲೀಸ್ ಅಧಿಕಾರಿಲಿನ ಪುದರಡ್ಲ ಮೋಸ ಮಲ್ಪರೆ ಶುರು ಮಲ್ತದೇರು. ಕುಡ್ಲ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ರಿನ ಪುದರಡ್ಲ ಸೈಬರ್ ಕಳ್ವೇರು ಕಾಸು ಮಲ್ಪರೆ ದುಂಬು ಬೈದೇರು. ಕಮಿಷನರ್ ಪುದರಡ್ ಕಾಸಿಗೆ ಬೇಡಿಕೆ ದುಂಬುದಿದ್ದು ದುಡ್ಡು ಮಲ್ಪರೆ ಪಿದ್ದಾಡ್ನ ವಿಚಾರ ಗೊತ್ತಾತಂಡು. ವಾಟ್ಸಪ್ ಫೋನ್ ಮಲ್ತದ್ದು ಕಾಸಿಗೆ ಬೇಡಿಕೆ ದುಂಬುದಿತ್ತೇರು. ತಾನು ಪೊಲೀಸ್ ಕಮಿಷನರ್ ಎಂದು ಪೊಲಬು ಮಲ್ತೊಂದು ಗುರ್ತಾರ್ಥದಂತಿನ ಮೋಸದಾಯೇ ನಗರದ ಪೊಲೀಸ್ ಅಧಿಕಾರಿಲು ಸೇರ್ನಂಚ ಕಮಿಷನರಿನ ಪೊಲಬು ಉಪ್ಪುನ ಪಾಕ ಜನಕ್ಕೂ ಫೋನ್ ಮಲ್ತದ್ದು ಕಾಸಿಗೆ ಬೇಡಿಕೆ ದೀತನ ಸಂಗತಿ ವಿದಾಯ ಪೂರ್ತಿಡು. ಈ ಸಂಗತಿನ ಕಮಿಷನರೇ ಮಾಧ್ಯಮದಕ್ಲಿಗೆ ತೆರಿಪಾದಿರು. ಇದ ಆರೋಪಿನಲ್ಲಿ ಪತ್ತೆರೆ ಪೊಲೀಸರು ಸೈಬರ್ ಮೋಸದಕ್ಲಿನ ಮಿತ್ತು ಬಲೆ ಬೀಜಿದರು. ಶ್ರೀಧಾಮ ಮಾನಿಲ ಶ್ರೀ ದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನಡು ನಡೆತಿನ ವಾರಮಿ ಉಚ್ಚಯದ ಮುಗಿತಲಡು ಧಾರ್ಮಿಕ ಸಭೆ ಅಟ್ಟನೆ ಮಲ್ತದಿತ್ತೇರು. ಚಿತ್ರದುರ್ಗ ಕುಂಬಾರ ಗುರುಪೀಠದ ಶ್ರೀ ಬಸವಮೂರ್ತಿ ಕುಂಬಾರ ಗುಂಡಯ್ಯ ಸ್ವಾಮೀಜಿ ಬೊಕ್ಕ ಮಾನಿಲದ ಮೋಹನದಾಸ ಪರಮಹಂಸ ಸ್ವಾಮೀಜಿ ಪಾಲ್ದೆತೊಂಡೇರು. ಬಂಟ್ವಾಳ ತಾಲೂಕು ಶ್ರೀಧಾಮ ಮಾನಿಲ ಶ್ರೀ ದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನಡು ಬೊಳ್ಳಿ ಪರ್ಬದ ಶರನ್ನವರಾತ್ರಿ ಉಚ್ಚಯ ನಡಪಾದು ಬುಧಾರದ ಅಕೀರಿದ ದಿನ ಧಾರ್ಮಿಕ ಸಭೆ ಅಟ್ಟಣೆ ಆದಿತ್ತಂಡು. ಟ್ರಸ್ಟಿ ಧಾರ್ನತ ಕೊಟ್ಟಾರಿ ಎತ್ಕೊಂಡರು. ಶ್ರೀಧಾಮ ಮಾನಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ರೈತದು ಚಿತ್ರದುರ್ಗ ಕುಂಬಾರ ಗುರುಪೀಠ ಕುಂಬಾರ ಗುಂಡಯ್ಯ ಮಹಾಸಂಸ್ಥಾನದ ಶ್ರೀ ಬಸವಮೂರ್ತಿ ಕುಂಬಾರ ಗುಂಡಯ್ಯ ಸ್ವಾಮೀಜಿ ಧಾರ್ಮಿಕ ಸಭೆಯನ್ನು ಉದಿಪನ ಮಲ್ತೆರು. ಶ್ರೀ ಬಸವಮೂರ್ತಿ ಕುಂಬಾರ ಗುಂಡಯ್ಯ ಸ್ವಾಮೀಜಿ ಆಶೀರ್ವಚನ ಮಲ್ತದು ಹಿಂದೂ ಸಮಾಜ ಏಪಲ ಒಂಜಾದ ದೇಶ ಕಟ್ಟುನ ಕಾರ್ಯ ಮಲ್ಪೊಡಾತಂಡು. ಭಕ್ತರಿಗಾದ ಸರ್ವಲ ತ್ಯಾಗ ಮಲ್ತಿನ ಸಾಧು ಸಂತೆರು
ಸಮಾಜಗೂ ಮಾರ್ಗದರ್ಶನ ಕೊರ್ಪುನ ಒಟ್ಟುಗೂ ಏಳಿಗೆಗಾದ ಪುಣ್ಯಪುನ ಕಾರ್ಯನು ಮಲ್ತೊಂದುಲಿருந்து ಪಂಡಿರು. ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಸಮಾಜದ ಏಳಿಗೆಗಾದ ಸಂತರಿನ ಮಾತ ಒಟ್ಟು ಸೇರವನ ಕಾರ್ಯ ಆವಡು ಲಕ್ಷ್ಮೀ ಪೂಜೆನು ರಾಜ್ಯ ಬೇತೆ ರಾಜ್ಯಲಿಡು ಇಲ್ಲಡ ಬುಡಂದೆ ನಡಪಾವಡಾತಂದು ಧಾರ್ಮಿಕ ಕ್ಷೇತ್ರಗಳಿನ ಮಿತ್ತು ಅಪಚಾರ ನಡಪರೆ ಬಲ್ಲಿ ಎಂದು ಪಂಡಿರು. ಎಂಆರ್ಪಿಎಲ್ ದುಂಬುದ ತರಬೇತಿ ಜನರಲ್ ಮ್ಯಾನೇಜರ್ ವೀಣಾ ಟಿ ಶೆಟ್ಟಿ, ಪುಣೆ ಉದ್ಯಮಿ ಭಾಸ್ಕರ್ ಶೆಟ್ಟಿ, ಬೊಂಬೈದ ಕುಲಾಲ ಸಂಘದ ಗುರ್ಕಾರಿ ರಘು ಇ ಮೂಲ್ಯ ಪಾದೆಬೊಟ್ಟು, ಉದ್ಯಮಿ ಗೋಪಾಲ ಮೂಲ್ಯ, ಪರಗೇಟ್ ಶ್ರೀ ನಿತ್ಯಾನಂದ ಸ್ವಾಮಿ ಭಜನಾ ಮಂದಿರ ಗುರ್ಕಾರಿ ರವೀಂದ್ರ ಸಾಲ್ಯಾನ್, ರಾಮಕೃಷ್ಣ ಕಾಟಕುಕ್ಕೆ, ಮಾಣಿಲ ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಶ್ರೀಧರ ಬಾಳೆಕಲ್ಲು, ಮಹಿಳಾ ಸಮಿತಿ ಮರ್ಯಾದೆ ಗುರ್ಕಾರ್ಯರು ರೇವತಿ ಪೆರ್ನೆ, ದೇವಪ್ಪ ಕುಲಾಲ್ ಪಂಜಕಲ್ ಪಾಲ್ದೆತ್ತೊಂಡಿರು. ಎಚ್.ಕೆ. ನಾಯನಾಡ್ ಕಾರ್ಯಕ್ರಮ ಸುಧಾರ್ತೆರು. ನಮ್ಮ ಅಪ್ಪೆಮ್ಮನ ನಮ್ಮ ದೇವರಂದು ತುಯ್ಯನ, ನಮ್ಮ ಜೋಕ್ಲೆಗೆ ನಮ್ಮ ಅವೇನು ಕಲ್ಪಾಯನ. ಈ ದೇಶದ ಮಣ್ಣದ ಆಧ್ಯಾತ್ಮಿಕವಾದ ಆದಿಭೌತಿಕವಾದ ಪಾರಮಾರ್ಥಿಕವಾದ ನಮ್ಮ ಜೋಕ್ಲೆ ನೆಂಚ ಬುಲೆಪ ಹೊಂದಿಲ್ಲ ಒಂದು ಯೋಚನೆ ಮನ್ಪುನ ಕಾಲ. ಇಡೀ ಸಮಾಜದಲ್ಲಿ ಐಕ್ಯತೆ, ಭಾವನೆ ಪರಿಶುದ್ಧ, ಮನಸ್ಸು ಪರಿಶುದ್ಧ, ಕರ್ಮ ಪರಿಶುದ್ಧ ಆಗಬೇಕು. ನಂಬಿಕೆಯೇ ದೇವರು, ನಂಬಿಕೆಯೇ ಸರ್ವಸ್ವ, ನಂಬಿಕೆಯೇ ನಮ್ಮ ಜೀವನದ ಉಸಿರಾಗಿರಬೇಕು. ಆ ನಂಬಿಕೆಯೇ ದೇವರಾದರೆ ದೇವರು ನಮ್ಮ ಜೊತೆಗಿರ್ತಾರೆ. ಇದು ಇವತ್ತು ದಸರಾದ ಮಹೋತ್ಸವದ ಈ ಸಂದರ್ಭದಲ್ಲಿ ಶುಭ ಸಂದೇಶ. ಎಲ್ಲರನ್ನು ಪ್ರೀತಿಸಿ, ವಿರೋಧಿಸಬೇಡಿ, ದ್ವೇಷಿಸಬೇಡಿ, ಎಲ್ಲರಲ್ಲಿ ಮತ್ಸರ ಪಡಬೇಡಿ. ಎಲ್ಲರೂ ನಿಮ್ಮವರೇ. ನೀವು ಇಲ್ಲಿ ತನಕ ಯೋಚನೆ ಮಾಡಿ. ಕುಡ್ಲ ಶಕ್ತಿ ನಗರದ ಶಕ್ತಿ ಎಜುಕೇಷನ್ ಟ್ರಸ್ಟ್ದ ಆಡಳಿತದ ಶಕ್ತಿ ಪ್ರೀ ಸ್ಕೂಲ್ದ ಹೊಸ ಕಟ್ಟಡ ಕಟ್ಟಿಯರೆ ಭೂಮಿ ಪೂಜೆ ಬೊಕ್ಕ ಪಂಚಾಂಗ ಪಾಡುನ ಕಾರ್ಯಕ್ರಮ ಶುಕ್ರವಾರ ಶಕ್ತಿ ಸ್ಕೂಲ್ ಕ್ಯಾಂಪಸ್ ನಡೆತಂಡು. ಭೂಮಿ ಪೂಜೆದ ಬೊಕ್ಕ ಅಜಕಾರದ ಡಾಕ್ಟರ್ ಸುಧಾಕರ್ ಶೆಟ್ಟಿ ಹೊಸ ಕಟ್ಟಡದ ಶಿಲಾನ್ಯಾಸ ಮಲ್ತೇರು. ಕುಡ್ಲ ಶಕ್ತಿ ನಗರದ ಶಕ್ತಿ ಎಜುಕೇಷನ್ ಟ್ರಸ್ಟ್ದ ಆಡಳಿತದ ಶಕ್ತಿ ಪ್ರೀ ಸ್ಕೂಲ್ದ ಹೊಸ ಕಟ್ಟಡ ಕಟ್ಟಿಯರೆ ಭೂಮಿ ಪೂಜೆ ಬೊಕ್ಕ ಪಂಚಾಂಗ ಪಾಡುನ ಕಾರ್ಯಕ್ರಮ ಶುಕ್ರವಾರ ಶಕ್ತಿ ಸ್ಕೂಲ್ ಕ್ಯಾಂಪಸ್ ನಡೆತಂಡು. ದುಂಬತ್ತ ಭೂಮಿ ಪೂಜೆದ ವಿಧಿವಿಧಾನಲಿನ ನಡಪಾಯರು. ಅಜಕರ್ ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ ಬೊಕ್ಕ ಜ್ಞಾನಸುಧಾ ಇನ್ಸ್ಟಿಟ್ಯೂಟ್ ಗುರುಕಾರ್ಯರು ಡಾಕ್ಟರ್ ಸುಧಾಕರ್ ಶೆಟ್ಟಿ ಶಕ್ತಿ ಪ್ರೀ ಸ್ಕೂಲ್ ಹೊಸ ಕಟ್ಟಡಕ್ಕೂ ಶಿಲಾನ್ಯಾಸ ಮಲ್ತೇರು. ಸಭಾಲೇಸಿಡೆ ಡಾಕ್ಟರ್ ಸುಧಾಕರ್ ಶೆಟ್ಟಿ ಪಾತಿರ್ದು ತಾನು ಬೊಕ್ಕ ಡಾಕ್ಟರ್ ಕೆಸಿ ನಾಯ್ಕ್ ಸಮಾನ ಮನಸ್ಸುದಕ್ಲು ಆದುಲ್ಲ 79 ವರ್ಷ ಪ್ರಾಯೋಡ್ಲ ಬರವು ಸಂಸ್ಥೆನು ಸುರು ಮಲ್ಪುನಾಯನ ಮನಸ್ಸಿಡು ಜೋಕುಲು ಎಡ್ಡೆ ಆವಡೊಂದು ಪನ್ಪುನಾಯ ಚಿಂತನೆ ಮಾತ್ರ ಒಪ್ಪುಂಡು. ಕೆಸಿ ನಾಯ್ಕೆರಿನ ತುಯಿನೆಡೆದ ಬದುಕ ತನಕ ನಿವೃತ್ತಿ ಆವಡೊಂದು ಎನ್ನುಜಿ ಮೇರೋಂಜಿ ಶಕ್ತಿ ಮಾತ ವ್ಯವಸ್ಥೆ ಉಪ್ಪುನ ಎಡ್ಡೆ PU ಕಾಲೇಜಿನ ತಾನು ತೂತುನ ಭಾರಿ ಕಮ್ಮಿ ಇಂಚಿನ ಬರವು ಸಂಸ್ಥೆಡು ನಿಕ್ಲು ಕಲ್ಪನವು ಭಾಗ್ಯ ಅಂದ ಬಂಡೇರು. ನನಗೆ ಡಾಕ್ಟರ್ KC ನಾಯಕರನ್ನು ನೋಡಿದ ಮೇಲೆ ನನಗೆ ರಿಟೈರ್ಡ್ ಆಗಬೇಕು ಅಂತ ಅನ್ನಿಸುವುದಿಲ್ಲ. ಬಹುಶಃ ಇವರೊಂದು ಶಕ್ತಿನಗರದ ಮೋದಿ ಅಂತ ಅನ್ನಿಸ್ತದೆ ನನಗೆ. ಶಿಕ್ಷಣದ ಜೊತೆಗೆ ಒಂದು ಮೌಲ್ಯವನ್ನು ಕೊಡುವಂಥ ಡಾಕ್ಟರ್ KC ನಾಯಕರ ಪ್ರಯತ್ನವನ್ನು ನಾವೆಲ್ಲ ಶ್ಲಾಘಿಸಬೇಕು. ಪತ್ರಕರ್ತರು ಶ್ಲಾಘಿಸಬೇಕು, ಟೀಚರ್ಸ್ ಶ್ಲಾಘಿಸಬೇಕು. ನಾಳೆ MBBS ಸೀಟು ಅಥವಾ NIT, IIT, JEE ಮೇನ್ನಲ್ಲಿ ನಾನು ಈ ಎಲ್ಲ ಪತ್ರಕರ್ತರ ಪತ್ರಿಕೆಯಲ್ಲಿ ನಿಮ್ಮ ಹೆಸರುಗಳನ್ನು ಶಕ್ತಿ PU ಕಾಲೇಜ್ನ ಮಕ್ಕಳನ್ನು ನಾನು ನೋಡಿದರೆ ನನಗೆ ಜ್ಞಾನಸುಧಾದ ಮಕ್ಕಳನ್ನೇ ನೋಡಿದಷ್ಟು ಆನಂದ ಆಗ್ತದೆ ಅಂತ ನಾನು ಹೃದಯದ ಒಳಗೆ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಶಕ್ತಿ ಎಜುಕೇಷನ್ ಟ್ರಸ್ಟ್ದ ಆಡಳಿತ ಅಧಿಕಾರಿ ಡಾಕ್ಟರ್ KC ನಾಯ್ಕ್ ಗುರ್ಕಾರ್ಮೆದ ಪಾತೆರ ಪಂಡದು ಸಂಸ್ಥೆ ನಡತ್ತು ಬತ್ತನ ಸಾದಿ ಬೊಕ್ಕ ಸಹಾಯ ಸಹಕಾರ ಕೊರನಕ್ಲೇನ್ ನೆಂಪು ಮಲ್ತೊಡ್ಡೇರು. ಭಾರತೀಯ ಸಂಸ್ಕಾರ ಸಂಸ್ಕೃತಿಯನ್ನು ಅವರಿಗೆ ಮನದಟ್ಟು ಮಾಡಿ 12ನೇ ತರಗತಿ ನಂತರ ಅವರು ಹೊರಗೆ ಹೋದಾಗ ಬೇಕಾದಷ್ಟು ದಾರಿಗಳಿದೆ ಅವರಿಗೆ ಮುಂದಿನ ಜೀವನಕ್ಕೆ. ಅದಕ್ಕೆ ಸರಿಯಾಗಿ ನಾವು ಇಲ್ಲಿಂದ ಕಲಿಸುವಂಥ ಜವಾಬ್ದಾರಿ ಭಾಳ ದೊಡ್ಡದಿದೆ. ಇದನ್ನು ನನಗೆ ತಿಳಿದ ಮಟ್ಟಿಗೆ ನನ್ನ ಸ್ನೇಹಿತರಿಂದ ಕೆಲವು ವಿಚಾರಗಳನ್ನು ತಿಳಿದುಕೊಂಡು ನನ್ನ ಕಾರ್ಯವನ್ನು ಇಲ್ಲಿ ನಿರ್ವಹಿಸ್ತಿದ್ದೇನೆ. ಸ್ವಲ್ಪ ಹಂತಕ್ಕೆ ಬಂದಿದೆ. ಇನ್ನು ಮುಂದಿನ ದಿವಸಗಳಲ್ಲಿ ಅದು ಪರಿಪೂರ್ಣ ಪ್ರತಿಫಲ ಸಿಗುತ್ತೆ ಅಂತ ನನಗೆ ಧೈರ್ಯ ಇದೆ.
ಶಕ್ತಿ ಬರೋ ಸಂಸ್ಥೆದ ಕಾರ್ಯಂತರ ಸಂಚಿತ ನಾಯಕ್ ಕಾರ್ಯಕ್ರಮವನ್ನು ಉದ್ದೇಶಿಸಿದ್ದು ಪಾತಿರಿಯರು. ಶಕ್ತಿ ಸಂಸ್ಥೆದ ಮುಖ್ಯ ಸಲಹೆಗಾರರು ಕೆ ರಮೇಶ್, ಟ್ರಸ್ಟಿ ಲಾಯ್ನ ಸುಗ್ನಸಿ ನಾಯಕ್, ಡಾಕ್ಟರ್ ಮುರಳೀಧರ್ ನಾಯ್ಕ್, ಶಕ್ತಿ ಪದವಿ ಪೂರ್ವ ಕಾಲೇಜು ಪ್ರಿನ್ಸಿಪಾಲರು ವೆಂಕಟೇಶ್ ಮೂರ್ತಿ, ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್ ಪ್ರಿನ್ಸಿಪಾಲರು ರವಿಶಂಕರ್ ಹೆಗಡೆ, ಶಕ್ತಿ ಪ್ರೀ ಸ್ಕೂಲ್ ಕೋಆರ್ಡಿನೇಟರ್ ಪೆಟ್ರೇಸಿಯಾ ರೋಸ್ ಪಿಂಟು ಪಾಲ್ಗೊಂಡಿದ್ದರು. ಕುಡ್ಲದ ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಕುಡ್ತೇರಿ ಮೊಹಮ್ಮೈ ದೇವಸ್ಥಾನ ಗದ್ದೆಗೇರಿದ ಮಂಗಳೂರು ಶಾರದೋತ್ಸವದ ಶೋಭಾಯಾತ್ರೆದ ಲೆಕ್ಕಡು ಯಕ್ಷಗಾನ ಆಟ ಅಟ್ಟನೆ ಮಲ್ತದಿದ್ದರು. ಪುದರ್ಪೋಯಿ ಪ್ರಸಂಗ ಬರೆಪುನ ಕಲಾವಿದರು ನಿತ್ಯಾನಂದ ಕಾರಂತ ಪೊಳಲಿಯರಿಗೆ ಸಮ್ಮಾನದ ಮರ್ಯಾದೆ ಮಲ್ತಿರು. ಕುಡ್ಲಾ ಕಾಸ್ಟ್ರಿಟ್ಟದ ಕುಡ್ತೇರಿ ಶ್ರೀ ಮಹಾಮಾಯಿ ದೇವಸ್ಥಾನದ ಗದ್ದೆಗೇರಿದ ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘದ ನಿಲೆಟ್ ಕುಡ್ಲಾ ಶಾರದಾ ಮಹೋತ್ಸವದ ಶೋಭಾಯಾತ್ರೆದ ಲೆಕ್ಕೊಡು ಶ್ರೀಕೃಷ್ಣ ಲೀಲೆ ಕಂಸವದೆ ಬೊಕ್ಕ ಶ್ರೀ ಏಕಾದಶಿ ದೇವಿ ಮಹಾತ್ಮೆ ಆಟ ಅಟ್ಟಣೆ ಆದಿತ್ತಂಡ. ಸಭಾ ಕಾರ್ಯಕ್ರಮಟ್ಟು ಯಕ್ಷಗಾನ ಪ್ರಸಂಗ ಬರೆಪುನ ಪುದರ್ಪೋಯಿ ಕಲಾವಿದರು ಪೊಳಲಿ ನಿತ್ಯಾನಂದ ಕಾರಂತರೆಗೂ ಕಲ್ಕುರ ಪ್ರತಿಷ್ಠಾನದ ಗುರ್ಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕುರ ಗುರ್ಕಾರ್ಮೆಡ್ ನಮ್ಮ ಕುಡ್ಲಾ ಚಾನೆಲ್ ನಿರ್ದೇಶಕರು ಲೀಲಾಕ್ಷಬಿ ಕರ್ಕೇರಿ ಇತ್ತದು ತಮ್ಮನದ ಮರ್ಯಾದೆ ಮಲ್ತೆರು. ನಿತ್ಯಾನಂದ ಕಾರಂತೆರು ಪಾತಿರ್ದು ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘಕ್ಕೂ ಎಡ್ಡೆಪ್ಪು ಬೈಕಿಯರು. ಮಲ್ಲಬಿನ್ನೆರು ಲೀಲಾಕ್ಷಬಿ ಕರ್ಕೇರ ಪಾತಿರ್ದು ಯಕ್ಷಗಾನ ಶ್ರೀಮಂತ ಕಲೆ ಎನ್ನ ಅಮ್ಮೆರು ಬೊಂಬಾಯಿಡು ವರ್ಷಲ ಆಟ ನಡಪಾಂದಿತ್ತೆರು. ಓಲು ಒವ್ವೆ ಆಟ ಇತ್ತಂಡಲ ಎಂಕ್ಲಿನ ಲೆತ್ತೊಂದು ಪೋಂದಿತ್ತೆರು. ಇಂಚಾದ್ ಎಂಕ್ಲಿಗೂ ಎಲ್ಲಿಯ ಪ್ರಾಯೋಡ್ದೆ ಆಟದ ಮಿತ್ತು ಬಾರಿ ಪ್ರೀತಿಯಿಂದ ಪಂಡಿರು. ಪ್ರದೀಪ ಕುಮಾರ ಕಲ್ಕುರೇರು ಗುರ್ಕಾರ್ಮೆದ ಪಾತ್ರ ಪಂಡದು ಕನ್ನಡ ತುಳು ಕೊಂಕಣಿ ಪಂಪನ ಭೇದ ನಮಡೈಜೆ ಕೊಂಕಣಿಡ್ಲ ಆಟ ಅವಡು ಪರಂಪರೆನ ಬುಡಂದೆ ದುಂಬು ಪೋಂಡ ಯಕ್ಷಗಾನ ಆಟ ಯಕ್ಷಗಾನ ಆದಿ ಒರಿಪೊಣದು ಪಂಡೆರು. ಸಿಎಸ್ ಭಂಡಾರಿ, ವಾಸುದೇವ್ ಭಟ್, ಶ್ರೀನಾಥ್ಯನ್ ಪ್ರಭು, ಗಿರಿಧರ್ ಕಾಮತ್ ಸಂಘದ ಪಣವುದ ಗುರ್ಕಾರ್ಯರು ಶಿವಪ್ರಸಾದ್ ಪ್ರಭು ಈ ಪೊರ್ತುಡಿತ್ತೆರು. ಸಂಘದ ಪ್ರಧಾನ ಸಂಚಾಲಕಿಯರು ಕದ್ರಾ ನವನೀತ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತೆರು. ಅದು ನೋಡಿ ಈಗ ಬಿಸಿ ಬಿಸಿಯಾಗಿದೆ, ಕೆಂಪಾಗಿದೆ. ಕೂತು ಅರ್ಥ ಹೇಳುವವ ನಿತ್ತು ಅರ್ಥ ಹೇಳಲಿಕ್ಕೆ ಶುರು ಮಾಡಿದರೆ ಸಂಘ ನಿಲ್ತದೆ. ಅದೇ ರೀತಿ ಆಶ್ರಯದಾತರಿಗೆ ಈ ಯಕ್ಷಗಾನ ಕಿರಿಕಿರಿ ಆಗ್ತದೆ ಅಂತ ಹೇಳಿದರೆ ಅದು ನಿಲ್ತದೆ. ಇಂಥ ಹಲವಾರು ಕಾರಣ. ಕೆಲವರು ಹೇಳ್ತಾರೆ ಎಂಥದ್ದು ಯಾರು ಬರುವುದಿಲ್ಲ ಕೇಳಲಿಕ್ಕೆ, ಹೀಗೆಲ್ಲ ಆಗಿ ಯಕ್ಷಗಾನ ಸಂಘಗಳು ನಿಲ್ಲುವುದುಂಟು. ಆದರೆ ಇದನ್ನು ಮಹಾ ಸಮರ್ಥರು, ಇಲ್ಲಿ ಬಂದ ಸದಸ್ಯರೆಲ್ಲ ಬಹಳ ಸಮರ್ಥರು. ಇದನ್ನು 100 ವರ್ಷದವರೆಗೆ ಕೊಂಡು ಹೋದರು ಅಂತ ಹೇಳಿದರೆ ಅದು ನಂಬಲಿಕ್ಕಾಗದಂಥ ಒಂದು ಸತ್ಯ. ಯಕ್ಷಗಾನ ಕಲೆ ದಾದ ಬಂದ ಒಂದು ಶ್ರೀಮಂತ ಕಲೆ ಯಾಳು ಕಿನ್ನೆಡಿಂಚಿಲ್ಲ ಪೊಪ್ಪ ಬಾಂಬೆಡ್ ಯಕ್ಷಗಾನ ನಡಪೊಂದುಪ್ಪನಾಗ ವರ್ಷಂ ಪ್ರತಿ ಆವೊಂದಿತ್ತಂಡು. ಸೊ ಆರು ಖಾಲಿ ನಮ್ಮ ಗಲ್ಲಿಡ್ ಆವೊಂದಿತ್ತಿನ ಯಕ್ಷಗಾನ ಅತ್ತು ಅವಳು ಮಟ್ಟುಂಗಡ ಆವೊಂದಿತ್ತಂಡು, ವಿಶ್ವೇಶ್ವರಯ್ಯ ವಾಲುಡ್ ಆವೊಂದಿತ್ತಂಡು. ಆರು ಓ ಯಕ್ಷಗಾನ ಬತ್ತಂಡಲ್ಲ ಎಂಕಲೆ ಲೆತ್ತೊಂಪೊಂದಿತ್ತೇರು ಅಂಚದ ಎಂಕೆಲೆ ಕಿನ್ನೆಡಿಂಚಿಲ್ಲ ಎಂಕೆಲೆ ಮೆಗ್ಗೆ ಪಲೆಯಾಗಿನ ಇಲ್ಲದಕ್ಕೆಲೆ ಎಂಕೆಲೆ ಯಕ್ಷಗಾನದ ಮೆತ್ತು ಒಂಜಿ ಅವೇ ಒಂಜಿ ಪೋದು ತೂದು ಒಂಜಿ ಪೊರ್ತು ಅವನ್ನು ಖುಷಿ ಪಡೋದು ಅಂಚೆನೆ ಎಂಕೆಲ್ ದಯಪಣ್ಣ ಕಿನ್ನೆಡಿಂಚಿ ನಮ್ಮ ಜೋಕುಲೆಡ ಈ ಬುದ್ಧಿನ ಎಂಕಲು ಅಳವಡಿಸ್ಕೊಂಡ ಅಕ್ಕಲು ಮಲ್ಲ ಏನಿಡ್ಬೇಕಲ್ಲ ಅಕ್ಕಲಿಗೆ ಅವೇ ಒಂದು ಪುಣ್. ಸಾರಸ್ವತ ಲೋಕದ ಪ್ರಪಂಚದಲ್ಲೇ ಶತಮಾನವನ್ನು ಅತ್ಯಂತ ವ್ಯವಸ್ಥಿತವಾಗಿ ಶಾಸ್ತ್ರಬದ್ಧವಾಗಿ ಶಾಸ್ತ್ರೋಕ್ತವಾಗಿ ನಡೆಸಿದಂಥ ಹೆಮ್ಮೆ ಅದು ಸಲ್ಲುವುದಿದ್ದರೆ ಅದು ವಾಗೀಶ್ವರಿ ಯಕ್ಷಗಾನ ಸಂಘಕ್ಕೆ. ಅದರಲ್ಲಿ ಎಲ್ಲ ರೀತಿಯ ಸನ್ಮಾನಗಳಿಂದ ಎಲ್ಲರಿಂದ ಪ್ರಶಂಸೆಗೆ ಪಾತ್ರವಾದದ್ದು ಅದು ಆ ತಾಯಿ ಅನುಗ್ರಹದಿಂದ. ಪುಳಿ ಮುಂಚಿ ತುಳು ಸಿನಿಮಾ ಶುಕ್ರವಾರ ತುಳುನಾಡೂರ್ ಮೇಲೆ ಬಿಡುಗಡೆ ಆತಂಡೆ. ಕುಡ್ಲದ ಭಾರತ್ ಮಾಲ್ ಬಿಗ್ ಸಿನಿಮಾಸ್ಟರ್ ಸಿನಿಮಾ ಬಿಡುಗಡೆದ ಲೇಸು ನಡೆತಂಡೆ. ತ್ರಿಶೂಲ್ ಶೆಟ್ಟಿ ನಿರ್ದೇಶನಡು ಹರಿಪ್ರಸಾದ್ ರೈ ಸಿನಿಮಾ ತಯಾರು ಮಲ್ತದೇರು. ತ್ರಿಜೈ ಪ್ರೊಡಕ್ಷನ್ಸ್ ಬೊಕ್ಕ HPR ಫಿಲಮ್ಸ್ ಬ್ಯಾನರ್ ದಡಿಟ್ ತ್ರಿಶೂಲ್ ಶೆಟ್ಟಿ ನಿರ್ದೇಶನಡು ಹರಿಪ್ರಸಾದ್ ರೈ ತಯಾರು ಮಲ್ತನ ತುಳು ಸಿನಿಮಾ ಪುಳಿ ಮುಂಚೆ ಶುಕ್ರವಾರ ತುಳುನಾಡೋರ್ ಮೇಲ ಬಿಡುಗಡೆ ಆತಂಡು. ಕುಡ್ಲದ ಭಾರತ್ ಮಾಲ್ ಬಿಗ್ ಸಿನಿಮಾಸ್ಡ್ ಸಿನಿಮಾದ ಬಿಡುಗಡೆ ಲೇಸು ನಡೆತಂಡು. ನಿರ್ದೇಶಕರು ತ್ರಿಶೂಲ್ ಶೆಟ್ಟಿ ಪಾತಿರ್ದು ಸಿನಿಮಾ ಭಾರಿ ಅದ್ಭುತ ರೀತಿಡು ಮುಡ್ದು ಬೈತಂಡು. ನವರಸ ಸಂಗಮ ಈ ಸಿನಿಮಾಡು ಉಂಡೊಂದು ಪಂಡೇರು. ಸಿನಿಮಾದ ನಾಯಕ ನಟಿ ವಿನೀತ್ ಕುಮಾರ್ ಪಾತಿರ್ದು ಸಿನಿಮಾಗೂ ಎಡ್ಡೆ ಅಭಿಪ್ರಾಯಲು ಬೈತಂಡು.
ಒಂಜಿ ವಾರದುಲೈ ಸಿನಿಮಾ ತೂಪುನಕ್ಲಿಗ್ ಟಿಕೆಟ್ 2,87,000 ರೂಪಾಯಿ ಬಿಲೆತ ಸುಜುಕಿ ಜಿಕ್ಸರ್ ಗೆಂದುನ ಅವಕಾಶ ಉಂಡುಂದು ಪಂಡೆರು. ನಟಿ ಸಮತಾ ಅಮೀನ್ ಪಾತಿರ್ದು ಈ ತೊರ್ತಿಗೆ ದುಬೈ ಬೆಹ್ರೇಂಡ್ ಸಿನಿಮಾದ ಪ್ರೀಮಿಯರ್ ಶೋ ನಡೆತದು ತುಳು ಜನಕುಲು ಸಿನಿಮಾನು ಮೆಚ್ಚಿದರು. ನಿಕ್ಲೆನ ಮಾತೆರ್ನಲ ಆಶೀರ್ವಾದ ಎಂಕ್ಲೆಗ್ ಉಪ್ಪಡೆಂದು ಪಂಡೆರು. ಎಸಿಪಿ ಮಹೇಶ್ ಕುಮಾರ್, ಪಮ್ಮಿ ಕುಡಿಯಾಲ್ ಬೈಲ್, ವಕೀಲರು ವಿನೋದ್ ಪೂಜಾರಿ, ಗೋಪಾಲ ಸುವರ್ಣ, ನಟೆ ರಾಹುಲ್ ಅಮೀನ್ ಈ ಪುರ್ತುಡಿತ್ತರು. ಪಾಕಜನ ಬಿರ್ಸಿರು ಕಲಾವಿದರು ಪುಳಿಮುಂಚಿ ಸಿನಿಮಾಡೆತ್ತದು ಕಿಶೋರ್ ಕುಮಾರ್ ಶೆಟ್ಟಿ ಸಂಗೀತ ಕೊರ್ತಿರು, ಮಯೂರ್ ಆರ್ ಶೆಟ್ಟಿ ಸಾಹಿತ್ಯ ಒದಗಾದಿರು. ರಾಹುಲ್ ಅಮೀನ್, ಸ್ವರಾಜ್ ಶೆಟ್ಟಿ, ಆರಾಧ್ಯ ಶೆಟ್ಟಿ, ನವೀನ್ ಡಿ ಪಡೀಲ್, ಅರವಿಂದ ಬೋಳಾರ, ಭೋಜರಾಜ್ ವಾಮಂಜೂರು, ಸಾಯಿ ಕೃಷ್ಣ ಕುಡ್ಲ, ರವಿ ರಾಮಕುಂಜ, ಸಂದೀಪ್ ಶೆಟ್ಟಿ, ಪ್ರಸನ್ನ ಶೆಟ್ಟಿ ಬೈಲೂರು, ಉಮೇಶ್ ಮೆಜಾರ್, ಪಿಂಕ್ ಇರಾಣಿ, ಸಂತೋಷ್ ಶೆಟ್ಟಿ, ಅದ್ವಿಕಾ ಶೆಟ್ಟಿ ಇಂಚ ಪಾಕಜನ ಕಲಾವಿದರು ಪುಲಿ ಮುಂಚಿ ಸಿನಿಮಾಡುಲೇರು. ಖುಷಿ ಅಂಡ್ ಬಾರಿ ಸಂತೋಷ ಅಂಡ್ ನಮ್ಮ ಒಂಚೂರು ರಿಲ್ಯಾಕ್ಸ್ಡ್ ಉಲ್ಲ ದಾಯಗನ್ ಮನಗ ಪಿಕ್ಚರ್ ಎಡ್ಡ ರಿಸಲ್ಟ್ ಬೈದನ ಅಂಚ ಒಂಚೂರು ಒಂಜಿ ಮೇ ಟೆನ್ಷನ್ ದಾದನ್ ಮನಗ ದಸರಾ ಆಯ್ಬೋಕ ಜನಕುಲ್ ಮಾತ ಜಪ್ಪು ಮಂತ ಲಕ್ಕದ ಬರಡು ಫಿಲ್ಮ್ ದಂಚಿ ನಮ್ಮ ಒಂಜಿ ಅಭಿಪ್ರಾಯ. ಅವತ್ತಂದು ಈ ಸಿನಿಮಾಡು ಎಂಕುಲ್ ಸ್ಪೆಷಲಿ ಆದ ಇನಿ ರಿಲೀಸ್ ಆಪಿನ ಸಿನಿಮಾಡು ನನ್ನ ಮೂಜಿ ದಿನತ ಉಲಾಯಿ ತೂಂಡುಂದಾಂಡ ಇನಿಮುಟ ತುಳು ಇಂಡಸ್ಟ್ರಿಡ್ ಆ ಒಂದಿನ ಅಂಚಿನ ಒಂಜಿ ಮಲ್ಲ ಕೊಡುಗೆ ಜನಕ್ಲೆಗೆ ಎಂಕುಲ್ ಕೊರೊಂದುಲ್ಲ ಸಿನಿಮಾದ ಮುಖೇನ ದಾದನ್ ಮನಗ ಅನಗ ಸುಜುಕಿ ದಕಲ ಜಿಕ್ಸರ್ ಬೈಕ್ ಒಂಜಿ 2.8 ಲಕ್ಷದ ನಮ್ಮ ಬೈಕ್ ದಾದ ಉಂಡ ಅವು ಲಕ್ಕಿ ಡ್ರಾಡ್ ನಮ್ಮ ಮಲ್ತೊಂದುಲ್ಲ ದಾಯಗನ್ ಮನಗ ತುಳು ಸಿನಿಮಾಗ ಆಯ್ನ ಫಸ್ಟ್ ಡೇ ಜನ ಬರಡು ಪನ್ಪುನ ಒಂಜಿ ಉದ್ದೇಶ ಇದು ಅಂಚ ದಯಪಂಡ ಬೊಕ್ಕ 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 ಬತ್ತನ ನನ್ನ ಮಕ್ಳು ಒಂಚೂರು ಭಂಗ ಸಂಚ ಅದು ಪುಳಿ ಮುಂಚಿ ಕೊಡಕೆನ ಉಂಡು ಪಂದು ಊರಿಡಿ ಪರಾಡ್ದು ಸೊ ನನ್ನಾತ್ ಜನಕುಲು ಬತ್ತದ ಈ ಸಿನಿಮಾ ತೂದು ನಮ್ಮ ತಂಡಗ ಪ್ರೋತ್ಸಾಹ ಮಲ್ಪಡು. ಇನಿ ನಮ್ಮ ಪುಲಿ ಮುಂಚಿದ ಮೇನ್ ರಿಲೀಸ್ ಊರವ್ರ ಗಲ್ಫ್ಡ್ ಪ್ರೀಮಿಯರ್ ಶೋ ಆದ್ ಇನಿ ಇಂಕ್ಲ ಮೇನ್ ಇನಿ ಇಂಕ್ಲೆಗ್ ಅದ್ರ ಮಸ್ತ್ ಮಲ್ಲ ದಿನ ಐಕ್ ನಿಕುಲ್ ಮಾತೆಲ್ಲ ಮುಲ್ ಬೈದಾರ್ ನಿಕ್ಲ ಆಶೀರ್ವಾದ ಇಂಕ್ಲ ಮೆತ್ತು ಉಪ್ಪಡ್ ಮಾತೆಲ್ಲ ಮೆತ್ತು ಬಕ್ಕ ನಿಕ್ಲ ಪಿಕ್ಚರ್ ತೂದ ಬಕ್ಕ ನಿಕ್ಲ ಫ್ಯಾಮಿಲಿ ಔಟ್ ಫ್ರೆಂಡ್ಸ್ ಔಟ್ ಅಕ್ಲೆಗ್ ಪನ್ಲೆ ಎಂಚ ಆತಿರ್ ನಿಕ್ಲೆಗ್. ಶನಿವಾರ ಪುಣ್ಣಮದ ರಾತ್ರಿ ಬಾನುಡು ತಿಂಗುಲು ದೇವೆರೆ ಚಂದ್ರಕ್ ರಾಹುಗ್ರಸ್ತ ಗ್ರಾಣ ಪತ್ತುಡು ವಿಜ್ಞಾನಿಲೆಗ್ ಒಂದು ಇಸ್ಮಾಯ್ದ ಸಂಗತಿ ಆಯರ ಇತ್ತದ ನೆಹರು ತಾರಾಲಯಡು ಗ್ರಾಣ ತುಯರೆ ಅಟ್ಟನೆ ಮಲ್ತದೇರು. ಅಕ್ಟೋಬರ್ 28 ಶನಿವಾರ ಪುಣ್ಣಮೆಗ್ ರಾತ್ರಿ ಚಂದ್ರಗ್ರಹಣ ನಡಪೆರೆ ಉಂಡು. ಮಿತ್ತ ಬಾನಡು ನಡಪುನ ಈ ಗ್ರಹಣದ ಪ್ರಭಾವ 29 ಉಪ್ಪುಂಡು. ಜ್ಯೋತಿಷ್ಯದ ಪ್ರಕಾರ ಗ್ರಹಣ ಎಡ್ಡೆ ಅತ್ತು ಸೂತಕದ ನೆರೆಲು ಪನ್ಪುನ ನಂಬಿಕೆ ಉಂಡು. ತಿಂಗಳು ದೇವಿರಿಗೆ ನಡಪುನ ಈ ಚಿತ್ರ ಸಂಗತಿ ಈ ವರ್ಷದ ಅಕೇರಿದವು ಆದಿತ್ತದು ಗ್ರಹಣ ಭಾರತಡು ತೋಜುಂಡು. ರಾಹುಗ್ರಸ್ತ ಚಂದ್ರಗ್ರಹಣ ಒಂದು ಭಾರತಡು ಒಂಜಿಪುಡೆ ಗ್ರಹಣ ಆದು ಒಂದು ತೋಜರೆ ಉಂಡು. ಗಜಕೇಸರಿ ಯೋಕುಡು ಈ ಸರ್ತಿ ಗ್ರಹಣ ನಡಪೆರೆ ಇತ್ತದು ಸಾಮಾನ್ಯವಾದ ಗಜಕೇಸರಿ ಯೋಕುಡು ಗ್ರಹಣ ನಡಪುನವು ಅಪರೂಪ ಆದುಂಡು. ಇಂಚಿನ ಗ್ರಾನೋಡುದವರ ಕೆಲವು ಸರ್ತಿ ಪ್ರಕೃತಿ ಮುನಿವನ ಧರ್ಮ ಲಡಾಯಿ ನಡಪುನ ಸಾಧ್ಯತೆಲ ಉಪ್ಪುಂಡು. ವಿಜ್ಞಾನಿಲೆಗ್ ಒಂದು ವಿಸ್ಮಯದ ಸಂಗತಿ ಆಯರೆ ಉಂಡು. ಅಂಚಾದ ನೆಹರು ತಾರಾಲಡು ಗ್ರಾಣ ತುಯರೆ ಅಟ್ಟನೆ ಮಲ್ತದೇರು. ಗ್ರಾಣದ ಬಗೆಟ ಮಾಹಿತಿ ಕೊರ್ನ ಜ್ಯೋತಿಷ್ಯ ವಿದ್ವಾನ್ ಡಾ ಭಾರತ್ ಐತಾಳ್ ಪಾತಿರ್ತು ಶನಿವಾರ ನಡು ರಾತ್ರಿ 1 ಗಂಟೆ 5 ನಿಮಿಷಕ್ಕೂ ಗ್ರಾಣ ಸುರುವಾದ 2:23 ಅಕೇರಿ ಆಪುಂಡು. ಗ್ರಾಣ ಸುರುವಾದ ಇಂದತ ಪ್ರಭಾವ ಮಾತಾ ರಾಶಿದ ಮಿತ್ತಲ ಉಪ್ಪುಂಡು ಪಂಡೆರು. ಗ್ರಾಣದ ಪೊರ್ತುಡು ಉಪಾಸ ಉಪ್ಪುನ ನೀರ್ಲ ಪರಂದೆ ಅಟಿಲ್ ಒವುಲ ಮಲ್ತದ್ದು ಎಂದೆ ಗ್ರಾನ ಬುಡ್ನಿಡ್ದು ಬೊಕ್ಕ ಮೀದು ಅಟೀಲು ಮಲ್ಪುನ ಸಂಪ್ರದಾಯನು ತುಳು ಜನಕುಲು ಪಾಲನೆ ಮಲ್ತೊಂದು ಬೈದರು. ಇದೇ ಬರುವ 28/10/2023 ಶನಿವಾರ ಚಂದ್ರಗ್ರಹಣವು ಸಂಭವಿಸುತ್ತದೆ. ಈ ಚಂದ್ರಗ್ರಹಣವು ಮಧ್ಯರಾತ್ರಿ 1 ಗಂಟೆ 5 ನಿಮಿಷದಿಂದ ಆರಂಭಿಸಿ 2 ಗಂಟೆ 23 ನಿಮಿಷದವರೆಗೆ ಸಂಭವಿಸುತ್ತದೆ. ಈ ಗ್ರಹಣದ ಮಧ್ಯಕಾಲವು 1 ಗಂಟೆ 44 ನಿಮಿಷಕ್ಕೆ ನಡೆಯುತ್ತದೆ. ಈ ಗ್ರಹಣವು ರೇವತಿ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಮಘಾ ನಕ್ಷತ್ರ, ಮೂಲಾ ನಕ್ಷತ್ರದವರೆಗೆ ಹಾಗೆಯೇ ಮೇಷರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿಯವರೆಗೆ ಅನಿಷ್ಟ ಫಲವನ್ನು ಉಂಟು ಮಾಡುತ್ತದೆ. ರೋಗಿಗಳನ್ನು ಹಾಗೂ ಮಕ್ಕಳನ್ನು ಹೊರತುಪಡಿಸಿ ಉಳಿದವರಿಗೆ ಸಂಜೆ 4 ಗಂಟೆ 5 ನಿಮಿಷದ ಅನಂತರ ಭೋಜನದ ನಿಷೇಧವನ್ನು ಕಾಣುತ್ತೇವೆ. ಎಡೆಗೆ ತುಳಿಸಿದ್ದಿರ ಮಗಿನ ನನ್ನ ಲಾತು ಸುದ್ದಿಗಾದತು ಒಂದು ಪ್ಲೇ ನಮ್ಮ ಕೊಡ್ಲ 20.7